ಈ ಒಂದು ಪುಸ್ತಿಕೆಯಲ್ಲಿ ಕಳೆದ 3 ಅವಧಿಗೆ ಕ್ಷೇತ್ರಕ್ಕೆ ತಂದಂತಹ ಅನುದಾನದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ತಮಗೆ ದೊರಕತ್ತೆ. ಒಬ್ಬರು ಸಂಸದರು, ನಮ್ಮ ನಳಿನ್ ಕುಮಾರ್ ಕಟೀಲ್ರಂಥ ಸಂಸದರು ನಮ್ಮ ಜಿಲ್ಲೆಯಲ್ಲಿ ಮಾಡಿರುವಂಥ ಸಾಧನೆಗಳ ಬಗ್ಗೆ, ಅಭಿವೃದ್ಧಿ ಕೆಲಸಗಳ ಬಗ್ಗೆ, ಅದನ್ನು ವಿಶೇಷವಾಗಿ ಇನ್ನು ಕೆಲವೇ ಹೆಚ್ಚು ಕಡಿಮೆ 1-1.5 ತಿಂಗಳ ನಂತರ ಆಗುವಂಥ ಚುನಾವಣೆಗೆ ಮುಂಚೆ ಜನಸಾಮಾನ್ಯರಿಗೆ ಈ ಜಿಲ್ಲೆಯಲ್ಲಿ 2009ರಿಂದ 2024 ಈ ಹಂತ ತನಕ ಯಾವುದೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದೆ ಅನ್ನೋದನ್ನು ಜನರಿಗೆ ತಿಳಿಸುವಂಥದ್ದು ಅತ್ಯಂತ ದೊಡ್ಡ ಮಹತ್ವದ ಜವಾಬ್ದಾರಿ. ಮತ್ತು ಜನರಿಗೆ ಒಬ್ಬ ಜನಪ್ರತಿನಿಧಿಯಾಗಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಕೂಡ ತಿಳಿಸುವಂಥದ್ದು ಒಂದು ದೊಡ್ಡ ಜವಾಬ್ದಾರಿ. 2009ರಿಂದ 2000 ಈ ಒಂದು ಹಂತ ತನಕ ಸಂಸದರಾಗಿ ಅತ್ಯಂತ ಯಶಸ್ವಿಯಾಗಿ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರೀತಿಯ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಹೆಮ್ಮೆ ಪಡ್ತೇನೆ. ಈ ದಿನ ಈ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳ ಪುಸ್ತಕವನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಾನು ಅತ್ಯಂತ ಹೆಮ್ಮೆಯಿಂದ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತನನ್ನು ಜಿಲ್ಲೆಯಲ್ಲಿ ಸಂಸದನಾಗಿ ಮಾಡಿದ ಜನರಿಗೆ ನಾನು ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ಜನರಿಗೆ ಈ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಮನವರಿಕೆ ಮಾಡುವಂಥದ್ದು ಕೂಡ ನಮ್ಮ ಅತ್ಯಂತ ಗೌರವದ ಸಂಗತಿ ಅಂತ ತಿಳ್ಕೊಂಡಿದ್ದೇನೆ. ಯಾಕೆಂದರೆ 2009 ತನಕ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಒಟ್ಟು ಜಿಲ್ಲೆಗೆ 4,500 ಕೋಟಿ ಬಂದಿದ್ದರೆ, ಆ ನಂತರದ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಸುಮಾರು ಹೆಚ್ಚು ಕಡಿಮೆ 95,000 ಕೋಟಿಗಿಂತಲೂ ಜಾಸ್ತಿ ಅನುದಾನವನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ತರುವ ಮುಖಾಂತರ ಸಂಸದರಾಗಿ ಒಟ್ಟು 1 ಲಕ್ಷಕ್ಕಿಂತ ಜಾಸ್ತಿ 1 ಲಕ್ಷ ಕೋಟಿಗಿಂತಲೂ ಜಾಸ್ತಿ ಅನುದಾನವನ್ನು ನಮ್ಮ ಜಿಲ್ಲೆಗೆ ಅಭಿವೃದ್ಧಿ ಕೆಲಸಗಳಿಗೆ ತರುವ ಮುಖಾಂತರ ಜನರು ಯಾವ ರೀತಿ ಮನಸ್ಸನ್ನು ಇಟ್ಟು, ಯಾವ ರೀತಿ ಭಾವನೆಗಳನ್ನು ಇಟ್ಟು, ಯಾವ ರೀತಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಭಾವನೆಗಳನ್ನು ಇಟ್ಟು ಅವರನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಪ್ರಯತ್ನವನ್ನು ನಮ್ಮ ಸಂಸದರು ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ನಾವು ನೋಡಿದ್ದೇವೆ. ನಮ್ಮ ಮಂಗಳೂರಿಂದ ಬೆಂಗಳೂರಿಗೆ ಹೋಗುವಂಥ ರಸ್ತೆಯ ಅಭಿವೃದ್ಧಿ ಇರ್ಬೋದು, ನಮ್ಮ ಕಾರ್ಕಳ ರಸ್ತೆ ಇರ್ಬೋದು, ಮೂಡಬಿದ್ರೆ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ನಮ್ಮ ಈ ಭಾಗದಲ್ಲಿ ಕೂಲೂರು, ಈ ಭಾಗದಲ್ಲಿ ಮತ್ತು ತಲಪಾಡಿ, ಬೇರೆ ಬೇರೆ ರೀತಿಯ ಕಳೆದ ಅನೇಕ ವರ್ಷಗಳಿಂದ ನಮ್ಮ ರಾಷ್ಟ್ರೀಯ ರಸ್ತೆಗಳ ಅಭಿವೃದ್ಧಿ ಆಗಬೇಕೆನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಬೇಡಿಕೆಯನ್ನು ಇಟ್ಟದ್ದು ಕೂಡ ನೋಡಿದ್ದೇವೆ. ಮತ್ತು ಅಭಿವೃದ್ಧಿ ಯಾವ ರೀತಿ ಆಗಿದೆ ಎನ್ನುವುದನ್ನು ಕೂಡ ನಾವು ನೋಡಿದ್ದೇವೆ. ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರ ಪ್ರಯತ್ನದಿಂದಾಗಿ ಹೆಚ್ಚು ಕಡಿಮೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಒಂದು ಹಂತದಲ್ಲಿ ಕೆಲವು ಕಡೆ ಪೂರ್ತಿಯಾಗಿದೆ, ಕೆಲವು ಕಡೆ ಇನ್ನೂ ಕಾಮಗಾರಿ ಪ್ರಗತಿಯಲ್ಲಿದೆ. ಅದು ಪೂರ್ಣ ಆದಾಗ ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ವ್ಯವಸ್ಥಿತವಾಗಿ ರಾಷ್ಟ್ರೀಯ ಹೆದ್ದಾರಿ ಎಲ್ಲವನ್ನ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಪಡ್ಕೊಂಡ ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೇನೆ. ಅದು NNPT ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಮತ್ತು ರಾಷ್ಟ್ರೀಯ ಹೆದ್ದಾರಿಯು ಸಹಭಾಗಿತ್ವದಲ್ಲಿ ಹೊಸ ಪ್ರಾಜೆಕ್ಟ್ 5 ಒಂದು ಆಗ್ತಾ ಇದೆ. ಅದು ಈಗಾಗಲೇ 6 ಪಥದ ರಸ್ತೆ BC ರೋಡಿಂದ ಮುಕ್ಕದವರೆಗೆ ಒಂದು ಪ್ರಪೋಸಲ್ ಇದೆ. ಅದರಲ್ಲಿ ಫೇಸ್ 1, ಫೇಸ್ 2, ಫೇಸ್ 3 ಅಂತ ಮಾಡಿದ್ದಾರೆ. ಫೇಸ್ 1 ಅಲ್ಲಿ ಕೂಡೂರಿಯಿಂದ ಇಲ್ಲಿವರೆಗೆ ಒಂದು ತಗೋತಾರೆ. ಈಗಾಗಲೇ ಅದು DPR ಹೌದು ಮೇಲೆ ಫ್ಲೈಓವರ್ ಸಿಸ್ಟಮ್ 6 ಇಲ್ಲ ಅಲ್ಲಲ್ಲಿ ಎಲಿವೇಟೆಡ್. ಬಾರ್ಕೋಡದಲ್ಲಿ ಇದನ್ನ ಎಕ್ಸ್ಟೆನ್ಷನ್ ಮಾಡ್ತಾರೆ. ಎಲ್ಲಿ ಸಿಟಿಗಳು ಬರ್ತದೆ ಅಲ್ಲಿ ಎಲಿವೇಟೆಡ್ ಮಾಡ್ತಾರೆ ಎಕ್ವೇಷನ್ ಸಮಸ್ಯೆಗೋಸ್ಕರ. ಬಾರ್ಕೋಡದ ಕಡೆಗಳಲ್ಲಿ ಅಗಲೀಕರಣ ಆಗಲ್ಲ. ಈಗ BC ರೋಡಿಂದ ಅಡ್ಡಹೊಳೆವರೆಗೆ ಕಾಮಗಾರಿಗಳು 2 ಏಜೆನ್ಸಿಗಳು ಮಾಡ್ತಾರೆ. ಒಂದು KNR, ಇನ್ನೊಂದು ವಾತಾವರಣ. KNR ಇದು ಈಗ ಸುಮಾರು 40% ಕಾಮಗಾರಿಗಳು ನಡೀತಾ ಇದೆ. ಇನ್ನೊಂದು ಏಜೆನ್ಸಿ ಅವ್ರದ್ದು ಸುಮಾರು 50% ಕಾಮಗಾರಿ ನಡೆದ್ರೆ ಅವ್ರಿಗೆ ನೆಲ್ಲಿಯಾಡಿವರೆಗೆ ಮಾತ್ರ ಬರುತ್ತೆ.
ಇದರಲ್ಲಿ ಕಲ್ಲಡ್ಕದಲ್ಲಿ ದೊಡ್ಡದಾಗಿರ್ತಕ್ಕಂಥ ಫ್ಲೈಓವರ್, ಮೆಲ್ಕಾರ್, ಮಾಣಿ, ನೆಲ್ಲಿಯಾಡಿಯಲ್ಲಿ ಅಂಡರ್ ಪಾಸ್, ನೆಲ್ಲಿಯಾಡಿ ಮತ್ತು ಉಪ್ಪಿನಂಗಡಿಯಲ್ಲಿ ಅಂಡರ್ ಪಾಸ್ಗಳು, 2 ದೊಡ್ಡದಾಗಿರ್ತಕ್ಕಂಥ ಸೇತುವೆಗಳು. ಒಂದನೇದು ಪಾನೆಮಂಗಳೂರು ಸೇತುವೆ, ಇನ್ನೊಂದು ಉಪ್ಪಿನಂಗಡಿ ಸೇತುವೆ. ಈ ಎಷ್ಟು ಕಾಮಗಾರಿಗಳು ಇದರಲ್ಲಿ ನಡೆಯುತ್ತೆ. 2ನೇದು ಬಿಕರ್ನಕಟ್ಟೆಷ್ಟು ಸಾನೂರು ಕಾಮಗಾರಿಗಳು ನಡೆದಿದ್ದಾವೆ. ಅವರು ಸುಮಾರು 30% ಕಾಮಗಾರಿಗಳನ್ನು ಮುಗಿಸಿದ್ದಾರೆ. ಇಲ್ಲಿ ಎಕ್ವಸೇಷನ್ ಸಮಸ್ಯೆಗಳು ಸ್ವಲ್ಪ ಇತ್ತು. ಈಗ ಅದೆಲ್ಲವನ್ನ ಪರಿಹಾರ ಮಾಡುವಂಥ ಕೆಲಸ ಕಾರ್ಯಗಳು ಮುಗಿದಿದ್ದಾವೆ. ಎಕ್ವಸೇಷನ್ ಸಮಸ್ಯೆಗಳು ಮುಗಿದಿದ್ದಾವೆ. ಅದರಲ್ಲಿ ಒಂದು ಏರಿಯಾ, ಒಂದು ಗ್ರಾಮ, ಬಿಕರ್ನಕಟ್ಟೆ 1 ಗ್ರಾಮದ ಸಮಸ್ಯೆಗಳು ಉಳಿದಿದ್ದಾವೆ. ನ್ಯಾಯಾಲಯದ ತೀರ್ಪಿನ ಆಧಾರದಲ್ಲಿ ಮತ್ತೆ ಅದರ ಮೇಲೆ ರಿಟ್ ನ್ಯಾಷನಲ್ ಹೈವೇ ಹಾಕಿದೆ. ಕಾಂಪನ್ಸೇಷನ್ ಜಾಸ್ತಿ ಆಗುತ್ತೆ, ನಮ್ಮ ಬಜೆಟ್ಗಿಂತ ಮೇಲೆ ಆಗುತ್ತೆ ಅಂತ ಹೇಳಿ. ಅದು ಬಿಟ್ಟು ಕುಡುಪುವರೆಗೆ ನಮ್ಮ KMF-ನವರೆಗಿನ ಕಾಮಗಾರಿಗಳು ಪ್ರಾರಂಭ ಆಗಿದ್ದಾವೆ. ಅದರಲ್ಲಿ ದೊಡ್ಡದಾಗಿರ್ತಕ್ಕಂಥ ಸೇತುವೆ ಗುರುಪುರ ಸೇತುವೆ ಸಿಗುತ್ತೆ. ಬಾಕಿ ಅಂಡರ್ ಪಾಸ್ಗಳು ಬೆಳುವಾಯಿ, ಮೂಡಬಿದ್ರೆ, ಅಳವಸ್ನ ಪಕ್ಕ, ಇನ್ನೊಂದು ಕೈಕಂಬದಲ್ಲಿ ಬರ್ತದೆ. ಈ ಕಾಮಗಾರಿ ಈಗ ಬೇಗ ತಗೊಂಡಿದೆ. ಅದು BC ರೋಡ್ ಟು ಅಡ್ಡಹೊಳೆ ಅತಿ ದೊಡ್ಡ ಕಾಂಕ್ರೀಟ್ ರಸ್ತೆ, ಇದು ಡಮರೀಕರಣದ ರಸ್ತೆ. 3ನೇದು ಚಾರ್ಮಾಡಿ, BC ರೋಡಿಂದ ಪುಂಜಾಲಕಟ್ಟೆವರೆಗೆ ಕಾಮಗಾರಿಗಳು ದ್ವಿಪಥ ರಸ್ತೆ ಮುಗಿದಿದೆ. ಪುಂಜಾಲಕಟ್ಟೆಯಿಂದ ಚಾರ್ಮಾಡಿವರೆಗಿನ ಕಾರ್ಯ DPJ ಕಂಪನಿಯವರು ಈಗ ಮಾಡ್ತಾ ಇದ್ದಾರೆ. ಬೇಗ ತಗೊಂಡು 20% ಕಾಮಗಾರಿಗಳು ಆಗಿದ್ದಾವೆ. ಚಾರ್ಮಾಡಿಯಿಂದ ಮೇಲೆ ಘಾಟ್ ಸೆಕ್ಷನ್ಗೆ ಈಗ ಮೊನ್ನೆ ಶಿಲಾನ್ಯಾಸ ಆಗಿದೆ, 300 ಕೋಟಿ ರೂಪಾಯಿ. ಪೆರಿಯ ಶಾಂತಿಯಿಂದ ಧರ್ಮಸ್ಥಳದವರೆಗಿನ ಕಾಮಗಾರಿಗೆ ಶಿಲಾನ್ಯಾಸ ಆಗಿದೆ. ಮಾನಿಯಿಂದ BC ರೋಡ್ವರೆಗಿನ ಕಾಮಗಾರಿ, ಮಾನಿಯಿಂದ ಮೈಸೂರುವರೆಗಿನ ರಸ್ತೆಯಲ್ಲಿ ಮಾನಿಯಿಂದ ಸಂಪಾಜವರೆಗಿದ್ದು ಈಗಾಗಲೇ ಮಡಿಕೇರಿವರೆಗೆ DPR ಆಗಿದೆ. ಮಡಿಕೇರಿಯಿಂದ ಬೆಂಗಳೂರುವರೆಗಿನ, ಮೈಸೂರುವರೆಗಿನ ಕಾಮಗಾರಿ ಪ್ರಾರಂಭ ಆಗಿದೆ. ಇದೆರಡು ಅಪ್ರೂವಲ್ ಆಗಿದೆ. ಶಿರಾಡಿ ಘಾಟಲ್ಲಿ DPR ಆಗಿದೆ. ಹೊಸ ಯೋಜನೆ ಪ್ರಕಾರ DPR ಆಗಿದೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ